ನಮ್ಮನ್ನ ಪಠ್ಯಪುಸ್ತಕ ಪರೀಕ್ಷೆ ರ್ಯಾಂಕ್ಗಳಿಗೆ ಸೀಮಿತಗೊಳಿಸಿ ತರಗತಿ ಕೋಣೆಯೊಳಗೆ ಬಂಧನ ಮಾಡಬೇಡಿ. ನಮಗೂ ಒಂದು ಬದುಕಿದೆ. ನಮ್ಮನ್ನ ಕನಸು ಕಾಣಲು ಬಿಡಿ. ಸ್ಪರ್ಧೆ ಬಹುಮಾನ ಪ್ರಶಸ್ತಿಗಳಿಂದ ಆಚೆಗೆ ಹೋಗಲು ಬಿಡಿ. ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ. ನಮ್ಮ ಬುದ್ಧಿ ಹಾಗೂ ಭಾವಗಳು ಸಂಪನ್ನವಾಗಲು ಅತ್ಯುತ್ತಮವಾದ ವಾಚನಾಲಯಗಳನ್ನು ಕೊಡಿ. ಜಗತ್ತಿನ ಶ್ರೇಷ್ಠ ಸಾಹಿತ್ಯ ತರಗತಿಯೊಳಗೆ ಹರಿಯಬೇಕು ಎಂದು ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮದ ಅಧ್ಯಕ್ಷೆ ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಚರಿಷ್ಮಾ ಕೆವೈ ಹೇಳಿದರು. ಅವರು ಸುವಿಚಾರ ಸಾಹಿತ್ಯ ವೇದಿಕೆ ಸುಳ್ಯ ಹಾಗೂ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಬೆಳ್ಳಾರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಬಿ ನಾರಾಯಣ ಶೇಖರ್ ಸಭಾಂಗಣದಲ್ಲಿ ನಡೆದ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕನ್ನಡ ಮಾತನಾಡಿದ್ರೆ ಇಲ್ಲಿ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೋ ಎಂಬ ಭಾವನೆಯಿಂದ ನಾವು ಆಂಗ್ಲ ಭಾಷೆಯತ್ತ ಒಲವು ತೋರಿಸುತ್ತಿರುವುದು ಬೇಸರದ ಸಂಗತಿ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಬಾಲ್ಯದಿಂದ ಪ್ರೌಢ ಶಿಕ್ಷಣದವರೆಗೆ ತನ್ನ ಪರಿಸರ ಭಾಷೆಯ ಮೂಲಕ ಬೆಳೆಯದಿದ್ರೆ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಕನ್ನಡವನ್ನು ಬಳಸಲು ಸಾಧ್ಯವಿಲ್ಲ. ಕನ್ನಡದಲ್ಲಿ ಓದು ಇಂಗ್ಲಿಷ್ ಅನ್ನ ಕಲಿ ಎಂಬ ಬದಲಾವಣೆಯಾದಾಗ ಕನ್ನಡ ಭಾಷೆಯ ಉಳಿವು ಸಾಧ್ಯ ಎಂದು ಹೇಳಿದ್ರು. ಕನ್ನಡ ಮಾತನಾಡಿದರೆ ಸಾಕು, ಎಲ್ಲಿ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೋ ಎಂಬ ಕೆಟ್ಟ ಭಾವನೆಯಿಂದ ಆಂಗ್ಲ ಭಾಷೆಯತ್ತ ಮೊರೆ ಹೋಗುತ್ತಿರುವುದು ಬಹಳ ಬೇಸರದ ಸಂಗತಿಯಾಗಿದೆ. ಪ್ರತಿಯೊಬ್ಬ ಮಗು ತನ್ನ ಬಾಲ್ಯದಿಂದ ಪ್ರೌಢ ಶಿಕ್ಷಣವರೆಗಾದರೂ ಪರಿಸರ ಭಾಷೆಯಲ್ಲಿ ಬೆಳೆದಿದ್ದರೆ ಆ ಭಾಷೆಯನ್ನು ಮುಂದೆ ಪರಿಣಾಮಕಾರಿಯಾಗಿ ಬಳಸಲು ಖಂಡಿತ ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಹೆತ್ತವರು ಗಂಭೀರವಾಗಿ ಪರಿಗಣಿಸಲೇಬೇಕು. ಜಗತ್ತಿನ ಶ್ರೇಷ್ಠ ಸಾಹಿತ್ಯವು ತರಗತಿಯ ಕೊಠಡಿಯೊಳಗೆ ಹರಿದು ಬರುವಂತಾಗಲಿ. ಕವಿಗಳ, ಲೇಖಕರ, ಸಾಹಿತಿಗಳ ಸತ್ಸಂಗವನ್ನು ನಮಗೆ ಒದಗಿಸಿ. ಶಾಲೆಗಳಿಗೆ ಬಂದು ಮಕ್ಕಳ ಹಾಡುಗಳನ್ನು ಹಾಡಿ ಹೋಗುತ್ತಿದ್ದ ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮರಂತವರ ಸಂಖ್ಯೆ ಸಾವಿರವಾಗಿದೆ. ಸಾಹಿತ್ಯ ಸಂಭ್ರಮ ಉದ್ಘಾಟಿಸಿದ ಬೆಳ್ಳಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಕುಂತಲಾ ನಾಗರಾಜ್ ಅವರು ಮಾತನಾಡಿ, ಮೊಬೈಲ್, ಟಿವಿ, ಸಾಮಾಜಿಕ ಜಾಲತಾಣಗಳ ಮುಂದೆ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಬೆಳೆಸುವಂತಹ ಬರವಣಿಗೆಗಳು, ಪುಸ್ತಕಗಳು ತನ್ನ ಮಹತ್ವ ಕಳೆದುಕೊಳ್ಳುತ್ತಿದೆ. ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆ ಇದೆ ಎಂದು ಹೇಳಿದ್ರು. ಈಗಿನ ಸಾಮಾಜಿಕ ಜಾಲತಾಣಗಳ ಅಂದರೆ ಮೊಬೈಲ್, ಟಿವಿ ಈ ಮಾಧ್ಯಮಗಳ ಮುಂದೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂತಹ ಕಾದಂಬರಿಗಳು, ಬರವಣಿಗೆಗಳು, ಪುಸ್ತಕಗಳು ಅದರ ಮಹತ್ವವನ್ನು ಕಳೆದುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಸಾಹಿತ್ಯ ಸುವಿಚಾರ ವೇದಿಕೆ ಇದರ ಸಹಯೋಗದೊಂದಿಗೆ ಇಂತಹ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳ ಮೂಲಕ ಆಯೋಜಿಸಿಕೊಂಡು ವಿದ್ಯಾರ್ಥಿಗಳಿಗೆ ನಮ್ಮ ದೇಶವನ್ನು ಆಳುವಂತಹ ಪ್ರಜೆಗಳಾದ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಅವರಲ್ಲಿ ನಮ್ಮ ಸಂಸ್ಕೃತಿ, ಧಾರ್ಮಿಕತೆ, ಪರಂಪರೆಯನ್ನು ರೂಪಿಸುವಲ್ಲಿ ಯಶಸ್ವಿಯಾಗುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನಿಜವಾಗಲೂ. ವೇದಿಕೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಬಾಳಪ್ಪ ಬಣಿಮಚ್ಚಲು, ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಶಾಂತರಾಮ್ ಕಣಿಲೆಗುಂಡಿ, ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ತೇಜಸ್ವಿ ಕಡಪಳ, ಬೆಳ್ಳಾರೆ ರೋಟರಿ ಕ್ಲಬ್ ಅಧ್ಯಕ್ಷ ಎಕೆ ಮಣಿಯಾಣಿ, ಬೆಳ್ಳಾರೆ ಜೆಸಿ ಅಧ್ಯಕ್ಷ ಜಯರಾಮ್ ಉಮಿಕ್ಕಳ, ಬೆಳ್ಳಾರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶಿವರಾಮ, ಬೆಳ್ಳಾರೆ ಕಾಲೇಜಿನ ಪ್ರಾಂಶುಪಾಲ ಯು ಸುಬ್ರಾಯ ಗೌಡ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಪದ್ಮನಾಭ ಬಿ4 ನ್ಯೂಸ್ 24/7 ಸುಳ್ಯ.